ನಮಸ್ಕಾರ ಸ್ನೇಹಿತರೆ, ಯೋಚನೆ ಮಾಡಿ ಅಚಾನಕ್ ಆಗಿ ನಿಮ್ಮೆದುರುಗಡೆ ಅನಕೊಂಡ ಬಂದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ಬೋದು ಅಂತ. ಮೈಯೆಲ್ಲ ನಡುಗಲು ಪ್ರಾರಂಭ ಮಾಡುತ್ತದೆ. ಹೃದಯದ ಬಡಿತ 100 ಕಿಲೋಮೀಟರ್ ಸ್ಪೀಡ್ಗಿಂತಲೂ ಓಡುತ್ತಾ ಇರುತ್ತದೆ. ಮನುಷ್ಯನನ್ನೇ ನುಂಗಬಲ್ಲಂತಹ ಭಯಾನಕ ಪ್ರಾಣಿ ಬಗ್ಗೆ ಕೇಳಿದರೆ ಮೈಯೆಲ್ಲ ಝುಮ್ಮೆನಿಸುತ್ತದೆ. ಹಾಗಾದರೆ ಇಂತಹ ಪ್ರಾಣಿ ಅದೆಷ್ಟು ಭಯಾನಕವಾಗಿರಬಹುದು, ಎಷ್ಟು ದೊಡ್ಡದಾಗಿರಬಹುದು? ಇವತ್ತು ಈ ಭೂಮಿಯ ಮೇಲೆ ಈ ತರದ ಹಾವುಗಳು ಎಷ್ಟಿರಬಹುದು, ಎಷ್ಟು ಪ್ರಜಾತಿಗಳಿರಬಹುದು? ಈ ತರದ ಹಾವುಗಳು ಎಲ್ಲಿವೆ, ಯಾವ ತರ ಇವೆ? ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋ ಸಂಪೂರ್ಣವಾಗಿ ಉತ್ತರ ಕೊಡ್ತಾ ಇದೆ. ಸ್ನೇಹಿತರೆ, ಹಾವು ಶಿವನ ಕೊರಳಲ್ಲಿದ್ದರೆ ಭಕ್ತಿ ಮೂಡುತ್ತದೆ. ಅದೇ ಎದುರಿಗೆ ಬಂದರೆ ಮೈ ನಡುಕ ಹುಟ್ಟುತ್ತದೆ. ಅದು ಚಿಕ್ಕ ಹಾವೇ ಇರಬಹುದು, ದೊಡ್ಡ ಹಾವೇ ಇರಬಹುದು, ಹಾವು ಹಾವೇ. ಅಂತಹದರಲ್ಲಿ ಭೂಮಿಯ ಮೇಲೆ ಅತಿ ದೊಡ್ಡ ಹಾವು ಯಾವುದೆಂದರೆ ಕೇಳಿದರೆ ನಿಶ್ಚಿಂತೆಯಾಗಿ ಎಲ್ಲರೂ ಉತ್ತರ ಕೊಡುವುದೇ ಅನಕೊಂಡ ಎಂದು. ಹೌದು ಸ್ನೇಹಿತರೆ, ಇದು ಇವತ್ತಿನ ಕಾಲದಲ್ಲಿ ಈ ಭೂಮಿಯ ಮೇಲೆ ಇರುವಂತಹ ಅತಿ ದೊಡ್ಡ ಹಾವಾಗಿದೆ. ಅದು 1997ರಲ್ಲಿ ಬಂದಂತ ಹಾಲಿವುಡ್ ಚಿತ್ರ. ಅದರ ಹೆಸರು ಅನಕೊಂಡ. ಒಂದು ವೇಳೆ ನೀವು ಆ ಚಿತ್ರವನ್ನು ನೋಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಕೇಳಿರಬಹುದು. ಈ ಚಿತ್ರ ನೋಡಿದ ಮೇಲೆ ಎಲ್ಲರಿಗೂ ಅನಕೊಂಡ ಬಗ್ಗೆ ಹಲವಾರು ಕುತೂಹಲಗಳು, ಆಶ್ಚರ್ಯದ ಸಂಗತಿಗಳು ಬೆಳಕಿಗೆ ಬಂದಿವೆ. ಈ ಕುತೂಹಲ ಇನ್ನೂ ಮುಂದುವರೆದಿದೆ. ಕಾರಣ ಈ ಅನಕೊಂಡ ಬಗ್ಗೆ ಹೆಚ್ಚು ತಿಳಿಯಲು ಜನರು ಪ್ರಯತ್ನ ಪಡುತ್ತಿದ್ದಾರೆ. ಒಂದು ವಿಷಯ ಗ್ಯಾರಂಟಿ, ಈ ಹಾವು ನಮ್ಮ ಭಾರತದಲ್ಲಿಲ್ಲ. ಇದು ದಕ್ಷಿಣ ಅಮೆರಿಕ ಹಾಗೂ ಆಫ್ರಿಕಾದಲ್ಲಿ ಪ್ರಚಲಿತವಾಗಿ ಕಂಡುಬರುವಂತಹ ಹಾವಿನ ಜಾತಿಯಾಗಿದೆ. ಇದು ಭೂಮಿಯ ಮೇಲೆ ಇರುವಂತಹ ಅತಿ ದೊಡ್ಡ ರೆಪ್ಟೈಲ್, ಅಂದರೆ ಸರೀಸೃಪ ಆಗಿದೆ. ಈ ದೈತ್ಯಾಕಾರದ ಅನಕೊಂಡ ಹಾವು ಹೆಚ್ಚಾಗಿ ನಾವು ಅಮೆಜಾನ್ ಜಂಗಲ್ನಲ್ಲಿರುವಂತಹ ಅಮೆಜಾನ್ ನದಿಯಲ್ಲಿ ಸಾಮಾನ್ಯವಾಗಿ ಕಾಣಬಹುದು. ಇದು ಇಲ್ಲಿರುವ ಕಾಡೆಮ್ಮೆ, ಭಯಾನಕ ಮೊಸಳೆಗಳನ್ನ ಹಾಗೂ ಇನ್ನಿತರ ದೊಡ್ಡ ಪ್ರಾಣಿಗಳನ್ನೇ ನುಂಗಿ ಹಾಕುತ್ತದೆ. ಹಾಗೆಯೇ ಅನಕೊಂಡಾದ ಪಚನ ಶಕ್ತಿಯು ಅಸಾಧಾರಣವಾಗಿದೆ. ಒಮ್ಮೆ ಅದು ಮನುಷ್ಯನಂತಹ ಒಂದು ಪ್ರಾಣಿಯನ್ನು ತಿಂದರೆ ಮುಂದಿನ 1 ತಿಂಗಳು ಅದು ಬೇಟೆಯೇ ಆಡುವುದಿಲ್ಲ. ಒಂದು ವೇಳೆ ನೀವು ಅದರ ಎದುರುಗಡೆ ಬಂದರೂ ಸಹ ಅದು ಸುಮ್ಮನೆ ಮಲಗಿರುತ್ತದೆ. ಆ ಸಮಯದಲ್ಲಿ ನೀವು ಅಂದುಕೊಂಡ ಹಾಗೆ ನೀವು ಮಾಡಬಹುದು. ಅದರ ಮೇಲೆ ನೀವು ಡಾನ್ಸ್ ಕೂಡ ಮಾಡಬಹುದು. ಆವಾಗ ಅದು ನಿಮಗೆ ನೋಡುವುದು ಕೂಡ ಇಲ್ಲ. ಒಂದು ವೇಳೆ ಅದರ ಹೊಟ್ಟೆ ತುಂಬಿದರೆ ಅದು ಬೇಟೆಯನ್ನು ಆಡುವುದು ಮುಂದಿನ 1 ತಿಂಗಳು ಆದ ಮೇಲೆ. ಆದರೆ ಅದರ ಹೊಟ್ಟೆ ತುಂಬಿದೆ ಇಲ್ಲ ಅನ್ನೋದು ಕಂಡು ಹಿಡುವುದು ಹೇಗೆ? ಇದಕ್ಕೆ ನಿಮ್ಮ ಹಣೆ ಬರ ಚೆನ್ನಾಗಿರಬೇಕು. ಅನಕೊಂಡದಲ್ಲೂ ಹಲವಾರು ಜಾತಿಗಳಿವೆ. ಸಾಮಾನ್ಯವಾಗಿ ಅನಕೊಂಡ 10 ರಿಂದ 15 ಮೀಟರ್ ಉದ್ದವಾಗಿರುತ್ತವೆ. ಹಾಗೆ ಅವುಗಳ ತೂಕ ಸುಮಾರು 300 ರಿಂದ 500 ಕೆಜಿವರೆಗೂ ಇರುತ್ತದೆ. ಅನಕೊಂಡದ ವಿಚಿತ್ರ ಸ್ವಭಾವ ಎಂದರೆ ಅದು ಯಾವುದೇ ಪ್ರಾಣಿಯನ್ನು ಬೇಟೆ ಮಾಡುವುದಕ್ಕಿಂತ ಮೊದಲು ಅದು ಅದರ ವಾಸನೆಯನ್ನು ಕಂಡುಹಿಡಿಯುತ್ತದೆ. ವಿಚಿತ್ರ ಅಂದರೆ ಯಾವುದೇ ಪ್ರಾಣಿಯನ್ನು ತಿನ್ನುವುದಕ್ಕಿಂತ ಮೊದಲು ಅದು ಆ ಬೇಟೆಯ ವಾಸನೆ ಇಷ್ಟ ಆಗಬೇಕು. ಒಂದು ವೇಳೆ ಆ ವಾಸನೆ ಅದಕ್ಕೆ ಇಷ್ಟವಾಗಲಿಲ್ಲ ಅಂದರೆ ಅದು ನಿಮ್ಮನ್ನು ನೋಡುವುದು ಇಲ್ಲ. ಅಲ್ಲಿಂದ ತನ್ನಕ್ಕೆ ತಾನೇ ಅದು ಹೋಗಿಬಿಡುತ್ತದೆ. ಒಂದು ವೇಳೆ ಅದಕ್ಕೆ ವಾಸನೆ ಏನಾದರೂ ಇಷ್ಟ ಆದರೆ ಅದು ನಿಮ್ಮನ್ನು ಹುಡುಕಿಕೊಂಡು ಬೆನ್ನು ಹತ್ತಿ ಬೇಟೆಯಾಡಿ ನಿಮ್ಮನ್ನು ತಿನ್ನುತ್ತದೆ. ಒಂದು ವೇಳೆ ನಿಮ್ಮ ವಾಸನೆ ಅದಕ್ಕೆ ಇಷ್ಟವಾಗಲಿಲ್ಲ ಅಂದರೆ ಅದು ನೀವುಗಳು ಮುಂದೆ ಇದ್ದರೂ ಕೂಡ ನಿಮ್ಮನ್ನು ಏನೂ ಮಾಡುವುದಿಲ್ಲ. ಇಂತಹ ವಿಚಿತ್ರವಾದ ಸಂಗತಿಯನ್ನು ನಾವು ಈ ಅನಕೊಂಡದಲ್ಲಿ ಕಾಣಬಹುದು. ಅನಕೊಂಡ ಬೇಟೆ ಮಾಡಿದಂತಹ ಪ್ರಾಣಿಯನ್ನಾಗಲಿ ಮನುಷ್ಯನನ್ನಾಗಲಿ ಅನಕೊಂಡ ತನ್ನ ಬೇಟೆಯನ್ನು ತಿನ್ನುವುದಕ್ಕಿಂತ ಮೊದಲು ಅದು ಸಾಯಿಸುತ್ತದೆ. ಅದು ಆ ಬೇಟೆಯನ್ನ ಸುತ್ತುವರೆದು ಅದರ ಬೆನ್ನೆಲುಬನ್ನು ಮುರಿಯುತ್ತದೆ, ಉಸಿರುಗಟ್ಟುವ ಹಾಗೆ ಮಾಡುತ್ತದೆ. ಆಮೇಲೆ ಅದು ಆರಾಮವಾಗಿ ಬಾಯಿಯ ಮೂಲಕ, ಆಮೇಲೆ ಅದು ಬೇಟೆಯ ಉಸಿರಾಟ ನಿಂತ ಮೇಲೆ ಸಂಪೂರ್ಣವಾಗಿ ನುಂಗಿಬಿಡುತ್ತದೆ.
ಇನ್ನೊಂದು ವಿಚಿತ್ರ ಸಂಗತಿ ಏನೆಂದರೆ ಅನಕೊಂಡಾದ ಪಚನ ಶಕ್ತಿ ಅಸಾಧಾರಣವಾದರೂ ತುಂಬಾ ಕಡಿಮೆ ಆಗಿದೆ. ಇದೇ ಕಾರಣಕ್ಕೆ ಅದು ಒಂದು ಮೇಕೆಯನ್ನು ನುಂಗಿದರೆ ಅದನ್ನು ಪಚನೆ ಮಾಡಲು ಸುಮಾರು 1 ವಾರದಿಂದ 10 ದಿವಸ ತೆಗೆದುಕೊಳ್ಳುತ್ತದೆ. ಹಾಗೆಯೇ ಒಂದು ವೇಳೆ ಅದು ಮನುಷ್ಯನನ್ನು ನುಂಗಿದರೆ ಕನಿಷ್ಠ ಪಕ್ಷ ಅದನ್ನು ಪಚನೆ ಮಾಡಲು ಅದು 1 ತಿಂಗಳು ಬೇಕಾಗುತ್ತದೆ. ಇನ್ನೇನಾದರೂ ಮೊಸಳೆಯನ್ನು ಅದು ನುಂಗಿದರೆ ಅದು ಕನಿಷ್ಠ ಪಕ್ಷ 1.5ರಿಂದ 2 ತಿಂಗಳು ಅದನ್ನ ಪಚನೆ ಮಾಡುತ್ತದೆ. ಇದೇ ಕಾರಣಕ್ಕೆ ಅನಕೊಂಡ ತಿಂಗಳು ಗಂಟಲೆ ಬೇಟೆ ಮಾಡುವುದಾಗಲಿ ಊಟ ಮಾಡುವುದಾಗಲಿ ಮಾಡುವುದೇ ಇಲ್ಲ. ಇನ್ನೊಂದು ವಿಶೇಷವಾದ ಸಂಗತಿ ಏನೆಂದರೆ ಬೇರೆ ಹಾವುಗಳ ತರ ಅನಕೊಂಡ ವಿಷಕಾರಿ ಆಗಿರುವುದಿಲ್ಲ. ಇದಕ್ಕೆ ನಾಗರ ಹಾವಿನ ತರ ವಿಷಕಾರಿಯಾದಂತಹ ಹಲ್ಲುಗಳು ಇರುವುದಿಲ್ಲ. ಅನಕೊಂಡಾದಲ್ಲಿ ಕೂಡ ಹಲವಾರು ಹಲ್ಲುಗಳನ್ನು ನೀವು ಕಾಣಬಹುದು. ಆದರೆ ಇವುಗಳು ಬರೀ ಬೇಟೆಯನ್ನಾಡಲು ಬಳಸಲಾಗುತ್ತದೆ. ಒಂದು ವೇಳೆ ಅನಕೊಂಡ ಮನುಷ್ಯನನ್ನು ಸಾಯಿಸದೆ ನುಂಗಿದರೆ ನೀವು ಅನಕೊಂಡದಿಂದ ಅದನ್ನು ಕತ್ತರಿಸಿ ಹೊರಗೆ ಬರಬಹುದು. ಆದರೆ ಒಂದು ಕಂಡೀಷನ್, ನಿಮ್ಮ ಹತ್ತಿರ ಚಾಕು ಇರಬೇಕು. ಇದೇ ಕಾರಣಕ್ಕೆ ಅನಕೊಂಡ ತನ್ನ ಬೇಟೆಯನ್ನು ಮೊದಲು ಅದು ಸಾಯಿಸುತ್ತದೆ, ಆಮೇಲೆಯೇ ಅದು ನುಂಗುತ್ತದೆ. ಅನಕೊಂಡಗಳು ಹೆಚ್ಚಾಗಿ ನದಿಯಲ್ಲಿ ಹಾಗೂ ಕಾಡುಗಳಲ್ಲಿ ವಾಸಿಸುತ್ತವೆ. ಅನಕೊಂಡ ಹೆಚ್ಚಾಗಿ ಸಾಯಂಕಾಲ ಹಾಗೂ ರಾತ್ರಿ ವೇಳೆ ಅತ್ಯಂತ ಚುರುಕಾಗಿರುತ್ತದೆ. ಇದೇ ಕಾರಣ ಅನಕೊಂಡ ರಾತ್ರಿಯ ವೇಳೆಯಲ್ಲೇ ಬೇಟೆ ಮಾಡುವುದು ಹೆಚ್ಚಾಗಿ ನಾವು ಕಾಣಬಹುದು. ಇವುಗಳು ದಿನದ ಸಮಯದಲ್ಲಿ ಮಲಗಿರುತ್ತವೆ. ಅನಕೊಂಡ ಸಾಮಾನ್ಯವಾಗಿ ಒಂದು ದಿನದಲ್ಲಿ ಸುಮಾರು 8ರಿಂದ 11 ಗಂಟೆಗಳ ಕಾಲ ಮಲಗಿರುತ್ತವೆ. ಅನಕೊಂಡ ನೀರಿನಲ್ಲಿ ಹೆಚ್ಚಾಗಿ ವೇಗವಾಗಿ ಓಡುತ್ತವೆ. ಅದೇ ಭೂಮಿಯ ಮೇಲೆ ಬಂದಾಗ ಇವುಗಳ ವೇಗ ಕಡಿಮೆ ಆಗಿ ಹೋಗುತ್ತದೆ. ಅದಕ್ಕೆ ಇವು ಹೆಚ್ಚಾಗಿ ನದಿಯಲ್ಲಿ ವಾಸಿಸುವುದುಂಟು. ಅನಕೊಂಡ ಹಾವುಗಳಲ್ಲಿ ಹೆಚ್ಚಾಗಿ ಗಂಡು ಹಾಗೂ ಹೆಣ್ಣಿನ ಸಂಯೋಗ ಮಳೆಗಾಲದಲ್ಲಿ ಜಾಸ್ತಿ ಇರುತ್ತದೆ. ಈ ಸಮಯದಲ್ಲಿ ಹೆಣ್ಣು ಅನಕೊಂಡಗಳು ಬೇಟೆಯಾಡುವುದಿಲ್ಲ. ಅದಕ್ಕೆ ಒಂದು ಸಾರಿ ಅನಕೊಂಡಗಳು 20ರಿಂದ 30 ಮರಿಗಳಿಗೆ ಜನ್ಮ ನೀಡುತ್ತವೆ. ಅನಕೊಂಡಗಳ ಜೀವಾವಧಿ ಸುಮಾರು 12ರಿಂದ 20 ವರ್ಷಗಳಾಗಿರುತ್ತವೆ. ಕೆಲವೊಂದು ಸಾರಿ ಅವುಗಳು 30 ವರ್ಷಗಳ ಕಾಲವೂ ಜೀವಿಸುತ್ತವೆ. ಸ್ನೇಹಿತರೆ, ಅನಕೊಂಡ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕೆಂದರೆ ನೀವು 1997ರಲ್ಲಿ ಬಿಡುಗಡೆಗೊಂಡಂತಹ ಅನಕೊಂಡ ಚಿತ್ರವನ್ನು ನೋಡಿ. ಇದು ಅದ್ಭುತ ಕಥೆಯಾದರೂ ಕೂಡ ಹಲವಾರು ಅದ್ಭುತ ವಿಷಯಗಳನ್ನ ನೀವು ಅನಕೊಂಡ ಬಗ್ಗೆ ತಿಳಿಯಬಹುದು. ಆದರೆ ಇತ್ತೀಚೆಗೆ ದಿನ ಕಳೆದಂತೆ ಅನಕೊಂಡಗಳ ಸಂಖ್ಯೆಗಳು ಕಡಿಮೆ ಆಗುತ್ತಾ ಹೋಗುತ್ತಿವೆ. ಕಾರಣ ಮನುಷ್ಯ ಅನಕೊಂಡಗಿಂತ ಹೆಚ್ಚು ಶಕ್ತಿಶಾಲಿ ಆಗಿದ್ದಾನೆ. ಕಾರಣ ಅವನ ಶಕ್ತಿಗಿಂತ ಅವನು ತನ್ನ ಯುಕ್ತಿಯನ್ನು ಬಳಸುತ್ತಿದ್ದಾನೆ. ಆದರೆ ಏನೇ ಆಗಲಿ ಸ್ನೇಹಿತರೆ, ಪ್ರಾಣಿಗಳನ್ನು ನಾವು ಕಾಪಾಡೋದು ನಮ್ಮ ಕರ್ತವ್ಯ. ಹಾಗೆಯೇ ಕಾಡುಗಳನ್ನು ಉಳಿಸುವುದು ಬೆಳೆಸುವುದು ನಮ್ಮ ಕರ್ತವ್ಯ. ಟೀ ಕಾಫಿ ಹೆಚ್ಚು ಕುಡಿದ್ರೆ, ಎಲೆ ಅಡಿಕೆ ತಿಂದ್ರೆ ನಿಮ್ಮ ಹಲ್ಲುಗಳು ಹಾಳಾಗೋದು ಅಲ್ಲದೆ ಕೆಟ್ಟ ವಾಸನೆ ಮತ್ತು ಗಲೀಜಾಗಿ ಕಾಣುತ್ತೆ. ಹೀಗಾಗಿ ಎಲ್ಲರ ಮುಂದೆ ನಗಲು ಕೂಡ ನಿಮಗೆ ಬಾಯಿ ತೆಗೆಯಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಹಳದಿ ಮತ್ತು ಕಂದು ಹಲ್ಲುಗಳು ನಿಮ್ಮ ಮುಖವನ್ನೇ ಹಾಳು ಮಾಡಿಬಿಡುತ್ತವೆ. ಇಂತಹ ಹಳದಿ ಹಲ್ಲುಗಳನ್ನ ಬಿಳಿ ಮಾಡಲು ದಿನಕ್ಕೆ 4 ಬಾರಿ ಟೂತ್ ಬ್ರಷ್ ಮಾಡಿದರೂ ಈ ಕಲೆಗಳು ಹೋಗೋದಿಲ್ಲ. ಅಷ್ಟೇ ಅಲ್ಲ, ಡಾಕ್ಟರ್ ಹತ್ರ ಹೋದ್ರೆ ₹1000 ಕಿತ್ಕೋತಾರೆ. ಆದ್ರೆ ಈಗ ಈ ಲೂಮಾ ಸ್ಮೈಲ್ ಟೂತ್ ಪಾಲಿಷರ್ ಬಳಸಿದರೆ 1 ನಿಮಿಷದಲ್ಲಿ ನಿಮ್ಮ ಗಲೀಜಾದಂತಹ ಹಳದಿ ಹಲ್ಲುಗಳು ಫಳಫಳನೆ ಹೊಳೆಯುತ್ತವೆ. ಇದನ್ನ ನೀವು ದಿನನಿತ್ಯ ಬಳಸುವ ಟೂತ್ ಪೇಸ್ಟ್ ಜೊತೆನೆ ಬಳಸಬಹುದು. ಇದರ ಬೆಲೆ ಕೇವಲ $549 ಮಾತ್ರ. ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ. ಇದು ಲಿಮಿಟೆಡ್ ಆಫರ್ ಮಾತ್ರ. ಈಗಲೇ ಲೂಮಾ ಸ್ಮೈಲ್ ಪಾಲಿಷರ್ ಅನ್ನ ಬಳಸಿ ಗಲೀಜಾದ ಹಲ್ಲುಗಳನ್ನ ಮಿಂಚುವ ಹಾಗೆ ಮಾಡಿ. ಅಮೆಜಾನ್ ಜಂಗಲ್ ನ ಕ್ಯಾನಪಿ ಅಂದರೆ ಮೇಲ್ಛಾವಣಿ ಎಷ್ಟು ದಟ್ಟ ಆಗಿದೆ ಅಂದರೆ ಒಂದು ವೇಳೆ ಅಲ್ಲಿ ಮಳೆಯಾದರೆ ಆ ಮಳೆಯ ನೀರು ಭೂಮಿಯನ್ನು ತಲುಪಲು ಕನಿಷ್ಠ ಪಕ್ಷ 5ರಿಂದ 10 ನಿಮಿಷಗಳು ಬೇಕಾಗುತ್ತದೆ. ಕಾರಣ ದಟ್ಟವಾದ ಕೊಂಬೆಗಳು, ದಟ್ಟವಾದ ಎಲೆಗಳು ಆ ನೀರನ್ನು ಅಷ್ಟು ಹೊತ್ತು ತಡೆದು ಆಮೇಲೆ ಭೂಮಿಗೆ ನೀರು ಬೀಳುತ್ತದೆ.
ಅಮೆಜಾನ್ ಜಂಗಲ್ನಿರುವಂತಹ ಸುಮಾರು 400-500 ಸ್ಥಳೀಯ ಅಮೇರಿ ಇಂಡಿಯನ್ ಬುಡಕಟ್ಟು ಜನಾಂಗ ಇವತ್ತಿನವರೆಗೂ ಹೊರಗಿನ ಪ್ರಪಂಚದೊಂದಿಗೆ ಸಂಪರ್ಕವೇ ಹೊಂದಿಲ್ಲ. ಅವರಿಗೆ ಎಲೆಕ್ಟ್ರಿಸಿಟಿ ಅಂದ್ರೆ ಗೊತ್ತಿಲ್ಲ, ಅವರಿಗೆ ಮೊಬೈಲ್ ಅಂದ್ರೆ ಗೊತ್ತಿಲ್ಲ, ಅವರಿಗೆ ಬಟ್ಟೆಗಳು ಅಂದ್ರೆ ಗೊತ್ತಿಲ್ಲ. ಹೀಗೆ ಇನ್ನೂ ಸಹಿತ ಅವರು ಆ ಕಾಡಿನಲ್ಲಿ ತಮ್ಮದೇ ರೀತಿಯಲ್ಲಿ ಬದುಕುತ್ತಿದ್ದಾರೆ. ಅಮೆಜಾನ್ ದಟ್ಟಾರಣ್ಯದಲ್ಲಿ ಪ್ರತಿದಿನ ಸುಮಾರು 130-150 ಜಾತಿಯ ಸಸ್ಯಗಳು, ಪ್ರಾಣಿಗಳು ಮತ್ತು ಕೀಟಗಳು ಅಳಿವಿನಂಚಿಲಿವೆ. ಏಕೆಂದರೆ ಅರಣ್ಯ ನಾಶ ಮತ್ತು ಜಾನುವಾರು ಸಾಕಣೆಯಿಂದ ಕಾಡಿನ ವಿಶಾಲ ಭಾಗವನ್ನು ಕೊಂದು ಹಾಕಿವೆ. ಗ್ಲಾಸ್ ಫ್ರಾಗ್ ಅಂದರೆ ಗ್ಲಾಸ್ ಕಪ್ಪೆ. ಅಮೆಜಾನ್ ಜಂಗಲ್ನಲ್ಲಿ ಹಲವಾರು ರೀತಿಯ ಬಯೋಡೈವರ್ಸಿಟಿ ಪ್ರಾಣಿಗಳು ಪ್ರತಿ 3 ದಿವಸಕ್ಕೊಮ್ಮೆ ಹುಟ್ಟುತ್ತವೆ. ಇನ್ನು ಗ್ಲಾಸ್ ಫ್ರಾಗ್ ಅಂದರೆ ಗಾಜಿನ ಕಪ್ಪೆ ಎಂದರ್ಥ. ಇದಕ್ಕೆ ಈ ಹೆಸರು ಬರಲು ಕಾರಣ ಇದರ ಚರ್ಮ ಗಾಜಿನ ಹಾಗೆ ಇರುತ್ತದೆ. ನೀವು ಬರಿಗಣ್ಣಿಂದ ಕಪ್ಪೆಯ ಒಳಗಿನ ಅಂಗಾಂಗಗಳನ್ನು ಕೂಡ ನೋಡಬಹುದು. ಹೊಟ್ಟೆಯೊಳಗಿರುವ ಕರುಳು, ಹೃದಯ, ಹೊಟ್ಟೆ ಹೀಗೆ ಆರಾಮವಾಗಿ ನಿಮ್ಮ ಕಣ್ಣುಗಳಿಂದ ನೇರವಾಗಿ ನೋಡಬಹುದು. ಈ ಗಾಜಿನ ಕಪ್ಪೆಯನ್ನ 2001ರಲ್ಲಿ ಜವಾನ್ ಗಯಾ ಸಮೀರ್ ಎಂಬ ವಿಜ್ಞಾನಿ ಕಂಡುಹಿಡಿದಿದ್ದು. ಜಬೋಟಿ ಕ್ಯಾಬ್ ಹಣ್ಣು. ನೀವು ನೋಡುತ್ತಿರುವ ಈ ವನಸ್ಪತಿ ನೋಡಿದರೆ ಹೆದರಿಕೆ ಆಗುತ್ತದೆ. ಇದೇನು ಹಣ್ಣೋ ಅಥವಾ ಕ್ರಿಮಿಕೀಟವೋ ಅಥವಾ ಇನ್ನೇನಾದರೂ ಇದೆಯೋ ಎಂದು. ಇದನ್ನು ನೋಡಿದರೆ ಇಡೀ ಗಿಡವನ್ನೇ ಯಾವುದೋ ಪ್ರಾಣಿ ಸಂಪೂರ್ಣವಾಗಿ ಗಿಡವನ್ನು ವಶಪಡಿಸಿಕೊಂಡ ಹಾಗೆ ಕಾಣುತ್ತದೆ. ಆದರೆ ನೀವು ಗಾಬರಿ ಪಡುವಂತಹ ವಿಷಯ ಇಲ್ಲಿ ಯಾವುದೂ ಇಲ್ಲ. ಕಾರಣ ಇದು ನೇರಳೆ ಹಣ್ಣು ಅಥವಾ ದ್ರಾಕ್ಷಿ ತರ ಇರುವ ಒಂದು ಹಣ್ಣಾಗಿದೆ. ಇದು ಬೆಳೆಯುವ ರೀತಿನೇ ವಿಚಿತ್ರವಾಗಿದೆ. ಯಾಕೆಂದರೆ ಈ ಹಣ್ಣು ಬೆಳೆಯುವ ಎಲೆಗಳಿಲ್ಲದ ಒಂದು ಮರದಲ್ಲಿ. ಆದರೆ ದೂರಿನಿಂದ ನೋಡಿದರೆ ಯಾವುದೋ ಪ್ರಾಣಿಯ ಜಾತಿ ಮರವನ್ನು ತಿಂದು ಹಾಕುತ್ತಿವೆ ಎನ್ನುವ ರೀತಿ ಕಾಣುತ್ತದೆ. ವಿಪರ್ಯಾಸ ಅಂದರೆ ಈ ಹಣ್ಣು ಅತ್ಯಂತ ಸಿಹಿಯಾಗಿರುತ್ತದೆ. ಇದು ಅಮೆಜಾನ್ ಜಂಗಲ್ನಲ್ಲೇ ಅತ್ಯಂತ ಸಿಹಿಯಾದ ಹಾಗೂ ಬೇಡಿಕೆ ಉಳ್ಳ ಹಣ್ಣಾಗಿದೆ. ಇದನ್ನ ಜಬೋಟಿ ಕಾಬಾ ಎಂದು ಕರೆಯಲಾಗುತ್ತದೆ. ಇದು ಅಮೆಜಾನ್ ದಟ್ಟಾರಣ್ಯದ ಬ್ರೆಜಿಲ್ ದೇಶದಲ್ಲಿ ಸಿಗುವಂತಹ ದ್ರಾಕ್ಷಿ ತರದ ಹಣ್ಣಾಗಿದೆ. ಇದರ ಬೆಲೆ ತುಂಬಾನೇ ಜಾಸ್ತಿ. 1 ಕೆಜಿಗೆ 3,000-4,000 ರೂಪಾಯಿಗಳಷ್ಟು ಆಗಿದೆ. ಯಾಕಂದ್ರೆ ಇದು 2 ವರ್ಷಕ್ಕೆ ಒಮ್ಮೆ ಮಾತ್ರ ಈ ಬೆಳೆ ಬೆಳೆಯುತ್ತದೆ. ಇನ್ನೊಂದು ವಿಶೇಷವೇನೆಂದರೆ ಇದು ಹೃದಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಕಾಯಿಲೆಗೆ ವಾಸಿ ಮಾಡಲು ಬಳಸುತ್ತಾರೆ. ಪ್ಲಾಸ್ಟಿಕ್ ಈಟಿಂಗ್ ಫಂಗಸ್ ಅಂದರೆ ಪ್ಲಾಸ್ಟಿಕ್ ಅನ್ನು ತಿನ್ನುವ ಫಂಗಸ್. ಪ್ಲಾಸ್ಟಿಕ್ ಈ ಶತಮಾನದ ಅತ್ಯಂತ ಘನಘೋರ ಆವಿಷ್ಕಾರವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಮಾನವ ಕುಲಕ್ಕೆ ಒಂದು ಶಾಪವಾಗಿ ಪರಿಗಣಿಸಲ್ಪಟ್ಟಿದೆ. ಜಗತ್ತಿನ ಮಹಾಸಾಗರಗಳಲ್ಲಿ ಹಾಗೂ ನದಿಗಳಲ್ಲಿ ಸಿಗುವಂತಹ ಪ್ಲಾಸ್ಟಿಕ್ ಶ್ರೀಲಂಕಾ ದೇಶಕ್ಕಿಂತಲೂ ಹೆಚ್ಚಾಗಿದೆ. ಪ್ಲಾಸ್ಟಿಕ್ ನಲ್ಲಿರುವಂತಹ ಟಾಕ್ಸಿನ್ ನಿಂದ ಎಷ್ಟೋ ಜೀವಿಗಳು ಸಾಯುತ್ತಿವೆ. ಪರ್ಯಾವರಣ ಅತ್ಯಂತ ಹಾನಿಗೆ ಒಳಗಾಗುತ್ತಿದೆ. ವಿಚಿತ್ರ ಏನೆಂದರೆ ಅಮೆಜಾನ್ ಜಂಗಲ್ನಲ್ಲಿ ಇತ್ತೀಚೆಗೆ ಒಂದು ವನಸ್ಪತಿಯನ್ನ ಕಂಡುಹಿಡಿಯಲಾಗಿದೆ. ಈ ವನಸ್ಪತಿ ಇಡೀ ಪ್ಲಾಸ್ಟಿಕ್ ಪ್ರಾಬ್ಲಮ್ ಅನ್ನೇ ಸಂಪೂರ್ಣವಾಗಿ ಸಾಲ್ವ್ ಮಾಡುವ ರೀತಿಯಲ್ಲಿದೆ. ಇದು ಅಮೆಜಾನ್ ದಟ್ಟಾರಣ್ಯದಲ್ಲಿ ಸಿಗುವಂತಹ ಒಂದು ಫಂಗಸ್. ಈ ಫಂಗಸ್ ಅನ್ನು ಬಳಸಿ ಪ್ಲಾಸ್ಟಿಕ್ ಅನ್ನು ಸುಟ್ಟು ಹಾಕುವ ಶಕ್ತಿ ಇದರಲ್ಲಿದೆ. ಸೆಂಟಿಪೇಡ್ ಅಂದರೆ ಕನ್ನಡದಲ್ಲಿ ಅತಿ ಉದ್ದದ ಶತಪದಿ ಎಂದರ್ಥ. ಇದು ತುಂಬಾ ಆಕ್ರಮಕಾರಿ ಹಾಗೂ ತುಂಬಾ ಅಪಾಯಕಾರಿ ಕೀಟವಾಗಿದೆ. ಇದು ನಿಮ್ಮ ಸುತ್ತ ಸಿಗುವಂತಹ ಶತಪದಿ ಅಂದರೆ ಸೆಂಟಿಪೇಡ್ ಗಿಂತನೂ ತುಂಬಾ ಘಾತಕವಾಗಿದೆ. ಇದು ಸಿಕ್ಕದನ್ನೆಲ್ಲ ತಿಂದು ಬೀಸಾಕುತ್ತದೆ. ಇದು ಕಪ್ಪೆ, ಹಾವು, ಚೇಳು ಯಾವುದೇ ತರದ ಪ್ರಾಣಿಗಳನ್ನು ತಿನ್ನುತ್ತದೆ. ಇದೇನಾದರೂ ಮನುಷ್ಯನಿಗೆ ಕಚ್ಚಿದರೆ ಕ್ಷಣ ಮಾತ್ರದಲ್ಲಿ ಮನುಷ್ಯನ ಸಾವು ನಿಶ್ಚಿತ. ವಿಕ್ಟೋರಿಯಾ ಅಮೆಜೋನಿಯಾ
ಇದು ವಿಶ್ವದ ಅತ್ಯಂತ ದೊಡ್ಡ ಕಮಲದ ಹೂವಾಗಿದೆ. ಈ ಕಮಲದ ಹೂವು ಎಷ್ಟು ದೊಡ್ಡದಾಗಿದೆ ಅಂದರೆ ಇದರ ಮೇಲೆ ಮಕ್ಕಳು ಅಥವಾ ಮನುಷ್ಯರು ಕೂತುಕೊಂಡು ಹಾಯಾಗಿ ಪಿಕ್ನಿಕ್ ಕೂಡ ಮಾಡಬಹುದು, ನೃತ್ಯ ಮಾಡಬಹುದು ಮತ್ತು ಆರಾಮವಾಗಿ ರಾತ್ರಿಯನ್ನು ಇಲ್ಲಿ ಕಳೆಯಬಹುದು. ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ಅವರ ನಂತರ ಈ ಕಮಲದ ಹೂವಿಗೆ ಈ ಹೆಸರನ್ನು ಇಡಲಾಗಿದೆ. ಇದು ಸುಮಾರು 3 ಮೀಟರ್ ಉದ್ದ ಹಾಗೂ ವರ್ತುಲವನ್ನು ಹೊಂದಿದೆ. ಪ್ರಪಂಚದಾದ್ಯಂತ ನಾವು ಪಡೆಯುವ 80ರಷ್ಟು ಆಹಾರದ ಮೂಲ ಅಮೆಜಾನ್ ಕಾಡಿನಿಂದನೇ ಬಂದಿರೋದು. ಅಮೆಜಾನ್ ನಲ್ಲಿ ಬೆಳೆಯುವ 3000ಕ್ಕೂ ಹೆಚ್ಚು ಬಗೆಯ ಹಣ್ಣುಗಳು, ಖಾದ್ಯಗಳು ಇಡೀ ವಿಶ್ವದಲ್ಲೇ ಪಸರಿಸಿವೆ. ಕಿತ್ತಲೆ, ನಿಂಬೆ ಹಣ್ಣು, ತೆಂಗಿನಕಾಯಿ, ದ್ರಾಕ್ಷಿ ಹಣ್ಣು, ಮಾವಿನ ಹಣ್ಣು ಮತ್ತು ಅನಾನಸ್ ಇವೆಲ್ಲ ಅಮೆಜಾನ್ ಕೊಟ್ಟಂತಹ ಒಂದು ಪಳವಳಿಯಾಗಿದೆ. ಅಂದರೆ ಇವೆಲ್ಲ ಅಮೆಜಾನ್ನ ಮೂಲವಾಗಿವೆ. ಇನ್ನೊಂದು ಅತ್ಯಂತ ಕುತೂಹಲಕಾರಿ ವಿಷಯ ಅಂದರೆ ಇಂದು ನಾವು ಬಳಸುವ ಪಾಶ್ಚಿಮಾತ್ಯ ಮೆಡಿಸಿನ್ಗಳು ಅಂದ್ರೆ ಟ್ಯಾಬ್ಲೆಟ್ಸ್ಗಳು ಅಥವಾ ಯಾವುದೇ ತರಹದ ಟಾನಿಕ್ಗಳು ಈ ಅಮೆಜಾನ್ ಕಾಡಿನಿಂದ ಹುಟ್ಟಿರೋದು. ಆದರೆ ದುಃಖದ ಸಂಗತಿ ಎಂದರೆ ಅಮೆಜಾನ್ ಪ್ರತಿ ವರ್ಷ ಕನಿಷ್ಠ ಪಕ್ಷ 2-3% ತನ್ನ ಕಾಡನ್ನು ಕಳೆದುಕೊಳ್ಳುತ್ತಾ ಇದೆ. ಕಾರಣ ದಿನೇ ದಿನೇ ಅನಧಿಕೃತವಾಗಿ ಮರಗಳನ್ನು ಕಡಿಯುವುದು ಇಲ್ಲಿ ನಡೆಯುತ್ತಾ ಇದೆ. ಹಾಗೆಯೇ ಕಾಡು ಬೆಂಕಿ ಇತ್ತೀಚಿನ ದಿನಗಳಲ್ಲಿ ಈ ಅಮೆಜಾನ್ ದಟ್ಟಾರಣ್ಯವನ್ನ ನಾಶಪಡಿಸಿದೆ. ಸ್ನೇಹಿತರೆ, ಅದು ಯಾರೇ ಆಗಲಿ, ಯಾವ ದೇಶವೇ ಆಗಲಿ ತನ್ನ ಕಾಡನ್ನ ಉಳಿಸಬೇಕು, ಬೆಳೆಸಬೇಕು. ನಾವು ಅಷ್ಟೇ. ಹಾಗೆಯೇ ನಮ್ಮ ಭಾರತದಲ್ಲೂ ಇರುವಂತಹ ಅರಣ್ಯಗಳನ್ನ ನಾವು ಪೋಷಿಸಬೇಕು, ಬೆಳೆಸಬೇಕು. ಆಗಲೇ ನಾವು ಬದುಕಬಹುದು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.